ಸಾವಯವ ಕೃಷಿಕ ಗ್ರಾಹಕ ಬಳಗ ಮತ್ತು ಕುಳಾಯಿ ಮಹಿಳಾ ಮಂಡಳಿ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಕುಳಾಯಿ ಮಹಿಳಾ ಮಂಡಳಿಯ ಆವರಣದಲ್ಲಿ ಮನೆಮದ್ದು ಶಿಬಿರ, ಸಾವಯವ ಸ್ವಾವಲಂಬಿ ಸಂತೆ ಮತ್ತು ಉಚಿತ ಆಯುರ್ವೇದ ತಪಾಸಣಾ ಶಿಬಿರವು ನವೆಂಬರ್ 28ರಂದು ನಡೆಯಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾವಯವ ಕೃಷಿಕ ಗ್ರಾಹಕ ಬಳಗ ಅಧ್ಯಕ್ಷ ಅಡ್ಡೂರು ಕೃಷ್ಣರಾವ್ ಅವರು, ಮನೆಮದ್ದು ಶಿಬಿರವನ್ನು ನವೆಂಬರ್ 28ರಂದು ಬೆಳಗ್ಗೆ 9 ಗಂಟೆಗೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಉದ್ಘಾಟಿಸಲಿದ್ದಾರೆ. ನವೆಂಬರ್ 30ರಂದು ಜರುಗಲಿರುವ ಶಿಬಿರವನ್ನು ಮೈಸೂರಿನ ಪ್ರಸಿದ್ಧ ಆಯುರ್ವೇದ ವೈದ್ಯ ಹಾಗೂ ಯೋಗ ತರಬೇತುದಾರ ಡಾ. ಟಿಎನ್ ಮಂಜುನಾಥ್ ನಡೆಸಿಕೊಡಲಿದ್ದಾರೆ. ಉಚಿತವಾಗಿ ರಕ್ತದ ಸಕ್ಕರೆ ಮಟ್ಟ, ಮೂಳೆ ಸಾಂದ್ರತೆ, ರಕ್ತದೊತ್ತಡ ಪರೀಕ್ಷೆಯನ್ನು ನಡೆಸಿ ಉಚಿತವಾಗಿ ಆಯುರ್ವೇದ ಔಷಧಗಳನ್ನು ನೀಡಲಾಗುತ್ತದೆ. ನಗರದ ಖ್ಯಾತ ಆಯುರ್ವೇದ ವೈದ್ಯ ಡಾ. ಕೇಶವರಾಜ್ ನೇತೃತ್ವವನ್ನು ವಹಿಸುವರು. ನವೆಂಬರ್ 28ರಂದು ಬೆಳಗ್ಗೆ 6ರಿಂದ ಸಾವಯವ ಸಂತೆಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. 3 ದಿನವೂ ವಿವಿಧ ಗೋಷ್ಠಿಯಲ್ಲಿ ಆಯುರ್ವೇದ ವಿಷಯಗಳ ಕುರಿತಂತೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ನೆರವೇರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆ. ರತ್ನಾಕರ್ ಕುಳಾಯ್, ಮೊಬೈಲ್ ನಂಬರ್ 9448584607 ಸಂಪರ್ಕಿಸಬಹುದು ಎಂದವರು ಹೇಳಿದರು. ಈ ವರ್ಷ ಈಗ ಕೊರೋನಾದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ನಡೆಸಬೇಕಂತ ಹೇಳಿ ನಾವು ಕುಳಾಯಿಯ ಮಹಿಳಾ ಮಂಡಳಿಯ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಇದೇ ತಿಂಗಳ 28, 29, 30ರಂದು ನಡೆಸ್ತಾ ಇದ್ದೇವೆ. 28ನೇ ತಾರೀಕಿಗೆ ಒಟ್ಟಿಗೆ 3 ಕಾರ್ಯಕ್ರಮಗಳು ಕುಳಾಯಿ ಮಹಿಳಾ ಮಂಡಲದ ಆವರಣದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ನಮ್ಮ 3 ದಿನಗಳ ಮನೆಮದ್ದು ಶಿಬಿರವನ್ನು ಉದ್ಘಾಟಿಸುವವರು ಮಂಗಳೂರಿನ ಮಹಾಪೌರರಾದಂತಹ ಶ್ರೀ ಪ್ರೇಮಾನಂದ ಶೆಟ್ಟಿಯವರು. ಅವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರಿನ ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷೆಯಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಅವತ್ತಿನ ಮನೆಮದ್ದು ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮೇಯರ್ ಆಗಿರುವಂತಹ ಶ್ರೀಮತಿ ವೇದಾವತಿ ಮತ್ತು 3 ದಿನಗಳ ಮನೆಮದ್ದು ಶಿಬಿರದ ಸಂಪನ್ಮೂಲ ವ್ಯಕ್ತಿಯಾದಂತಹ ಡಾ. ಟಿ. ಮಂಜುನಾಥ್ ಅವರು ಇರ್ತಾರೆ. ಅದೇ ದಿವಸ ಮುಂಜಾನೆ ನಾವು ಉದ್ಘಾಟಿಸಲಿಕ್ಕಿರುವಂತಹ ಸಾವಯವ ಸ್ವಾವಲಂಬಿ ಸಂತೆಯನ್ನು ಶ್ರೀ ಲಿಂಗಪ್ಪ ಕೈಗಾರಿಕೋದ್ಯಮಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ನಾವು ಅವತ್ತು ನಡೆಸಲಿಕ್ಕಿರುವಂತಹ 3ನೇ ಕಾರ್ಯಕ್ರಮ ಉಚಿತ ಆಯುರ್ವೇದ ವೈದ್ಯಕೀಯ ತಪಾಸಣೆ. ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಡಾಕ್ಟರ್ ಅನೂಪ್ ಅವರು. ಉಚಿತ ಆಯುರ್ವೇದ ತಪಾಸಣೆಯ ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ಕೇಶವರಾಜ್ ಅವರು ವಹಿಸಲಿಕ್ಕಿದ್ದಾರೆ. ನಾವು ಈ 3 ದಿನಗಳ ಶಿಬಿರವನ್ನು ನಾವು ಆನ್ಲೈನ್ನಲ್ಲಿ ಕೂಡ ನಾವು ಆಸಕ್ತರಿಗೆ ನಾವು ಆಫರ್ ಮಾಡ್ತಾ ಇದ್ದೇವೆ. ಹಾಗಾಗಿ ಆನ್ಲೈನ್ನಲ್ಲಿ ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಸಾರ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ದೂರದ ಊರುಗಳಲ್ಲಿ ಇರುವವರು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ 3 ದಿನಗಳ ಕಾರ್ಯಕ್ರಮಕ್ಕೆ ಸ್ವತಃ ಒಂದು ಭಾಗವಹಿಸಲಿಕ್ಕೆ ಆಗದೇ ಇರುವವರಿಗೆ ಸಹ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಲಿಕ್ಕೆ ನಾವು ಅವಕಾಶವನ್ನು ಒದಗಿಸಿಕೊಟ್ಟಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಬಳಗದ ಕಾರ್ಯದರ್ಶಿ ಡಾ. ಎ. ಫಜಲ್, ಕೋಶಾಧಿಕಾರಿ ರವಿರಾಜ್, ಮಹಿಳಾ ಮಂಡಳಿಯ ಅಧ್ಯಕ್ಷೆ ಮೀನಾಕ್ಷಿ ದೇವದಾಸ್ಗೆ, ಕಾರ್ಯದರ್ಶಿ ರೇವತಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.